कई समगाए सहस्रवदन तुम रो यश गावे अस कई श्रीपति कंठ लगावे सनकादिक ब्रह्मादि मुनीशा नारद शारद सहित ईश ब्रह्म वेद दिगपाल जाते कवि कोविद कई सके गावे तुम उपकार सुग्रीव कीना राम मिलाय राजपद दीना अमरो इंद्र विभीषण मान अंगे भय सब जग जान युग सहस्र योजन बलवान देव साई मधुर बलवान मेरी मुखवाणी धरती राम गए अचरज आए दुर्गम काज जगत के तेरे तुम्हारे तेरे राम तुम्हारे तुमर तुम्हारे क्रोध नाना बिन परिहारे सब सुख गाए तुम्हारे करना तुमर जगता आपन तेज समारो कावे तीनों लोग आग ले कावे भूत पिशाच निकट नहीं आवे महावीर जब नाम सुनावे आसे रोग हरे सब पीरा जपत निरंतर हनुमत वीरा इनके कार्य सकल तुम सागर और मनोरथ जो कोई गावे सोई अमित जीवन लगावे आलोक प्रताप तुम्हारा है परम जगत उजियारा साधु संत के तुम रखवारे असुर निकंदन नाम तुम्हारे अष्ट सिद्धि नवनीत के दाता असवर दीन जानकी माता रावण कारण तुम्हारे दासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुबर पुर जाए जहाँ जन्म हरि भक्त कहावे और देवता चित्तन धरई हनुमत से सर्व सुख करई संकट कटई मिटे सब पीरा जो सुनि रई हनुमत बल बीरा जय 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 हनुमान गोसाई कृपा करो गुरुदेव विनाय जो सत बार पाठ कर कोई जो नहीं बंदी मासिक हो या पढ़े हनुमान चालीसा हो या सिद्धि साकी गौरीसा तुलसीदास सदा हरि चेरा की जयनाथ हृदय डेरा पवन तनया संकट हरना मंगल मूर्ति रूपा राम लखन सीता सहित हृदय बसु सुरभूपा ನಡೆಯುತ್ತಿರುವಂತಹ 7ನೇ ವರ್ಷದ ಪಾದಯಾತ್ರಾ ಕಾರ್ಯಕ್ರಮದ ಉದ್ಘಾಟನಾ ಅವಧಿಯಲ್ಲಿ ನಾವಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶಿವಪ್ರಸಾದ್ ಕೊಣಾಜೆ, ದಯಾನಂದ ಕಿಲ್ಲೂರು, ವಾಮನ್ ರಾಜ್ ಪಾವೂರು, ಗೋಪಾಲ್ ಶೆಟ್ಟಿ ಇನೋಲಿ ಬಾರ್ಲಾ, ಪ್ರಭಾಕರ್ ಶೆಟ್ಟಿ ಶೆಟ್ರಬಾಲಿಕೆ ಕಿಲ್ಲೂರು, ರಕ್ಷಿತ್ ರೈ ಪಾವೂರು ಗುತ್ತು, ಚಂದ್ರಾವತಿ ಹಿನೋಲಿ ಹಾಗೂ ಸದಾಶಿವ ಬೀಜಗರಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವರು ಶಿವಪ್ರಸಾದ್ ಕೊಣಾಜೆ, ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಗ್ರಾಮಾಂತರ ಮುಖಂಡ. ಇವರಿಗೆ ಲೋಹಿತ್ ಕಿಲ್ಲೂರಿ ಅವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಗಳೂರು ಜಿಲ್ಲೆ ಇದರ ಸುರಕ್ಷಾ ಪ್ರಮುಖರಾದಂತಹ ಚೇತನ್ ಅಸೇಗೋಳಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಬಬೀಶ್ ಕಿಲ್ಲೂರಿ ಅವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವರು ವಾಮನ್ ರಾಜ್ ಪಾವೂರು, ಮಾಜಿ ಜಿಲ್ಲಾ ಸಂಚಾಲಕರು ಬಜರಂಗ ದಳ ಮಂಗಳೂರು. ಇವರನ್ನು ಸಂತೋಷ್ ಬೀಜಗುಡಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದಯಾನಂದ ಕಿಲ್ಲೂರು,
ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಮೋಹನ್ ಪಜೀರ್ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಗೋಪಾಲ ಶೆಟ್ಟಿ ಇನೋಲಿ ಬಾರ್ಲಾ, ಮುಕ್ತೇಶ್ವರರು ಇನೋಲಿ ಶ್ರೀ ಸೋಮನಾಥ ದುರ್ಗಾಪರಮೇಶ್ವರಿ ದೇವಸ್ಥಾನ ಇನೋಲಿ ಇವರನ್ನು ಪ್ರದೀಪ್ ಶೆಟ್ಟಿ ತೇಂಬೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವರು ಪ್ರಭಾಕರ್ ಶೆಟ್ಟಿ ಛತ್ರಪಾಲಿಕೆ ಕಿಲ್ಲೂರು ಇವರನ್ನು ಪ್ರವೀಣ್ ಇನೋಲಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ರಕ್ಷಿತ್ ರೈ ಪಾವರಗುತ್ತು ಇವರನ್ನು ಪುಷ್ಪರಾಜ್ ಕಿಲ್ಲೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವರು ವಾಸುದೇವ ನಾಯಕ್ ಇನೋಲಿ ಇವರನ್ನು ಪ್ರವೀಣ್ ಇನೋಲಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಚಂದ್ರಾವತಿ ಇನೋಲಿ ಪಾವಗಲ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಸುಶೀಲಾ ಬೀಜಗಲಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವರು ನಮ್ಮ ಪರಶುರಾಮ ಶಾಖೆಯ ಅಧ್ಯಕ್ಷರಾದಂತಹ ಸದಾಶಿವ ಬೀಜಗಲಿ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಅಜಿತ್ ಪಾವೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆ ನಡೆಯಲಿದೆ. ज्योति नमोस्तुते दीपोऽन्तरं मे पापं दीपो नमोस्तुते ॐ शान्ति शान्ति शान्ति. ಪ್ರತಿ ವರ್ಷ ಶಿವನಡೆಗೆ ನಮ್ಮ ನಡೆ ಪಾದಯಾತ್ರಾ ಕಾರ್ಯಕ್ರಮ ನಡೆಯುತ್ತಿದ್ದು ಇಂದಿಗೆ 2ನೇ ವರ್ಷದ ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನಡೆಸಿದಂತಹ ಎಲ್ಲ ವೇದಿಕೆಯಲ್ಲಿರುವ ಪ್ರಮುಖರಿಗೆ ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಾಮನ್ ರಾಜ್ ಅವರು ಇವರ ಬಗ್ಗೆ ಕೇಳಿಕೊಳ್ಳುತ್ತಿದ್ದೇವೆ. ಜಗತ್ತದಾದ್ಯಂತ ಪ್ರಸಿದ್ಧಿಯಾದ ಪುನಂಚಿನ ಶ್ರೀ ಗೋಪಾಲ ಕೃಷ್ಣ ದೇವರನ ಸನ್ನಿಧಾನದ ನಮ್ಮ ಸೇರಿದ ಶಿವರಾತ್ರಿದ ಈ ಪುಣ್ಯ ದಿನ ತಾನಿ ಭಾರತದ ಹಳ್ಳಿ ಹಳ್ಳಿಡ್ ಶಿವನಾಮ ಸ್ಮರಣೆ ಮಂತೊಂದು ಶಿವರಾತ್ರಿದ ಕುರ್ಲುನು ಮಾತ ನಮತು ಒಂದಿಲ್ಲ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪರಶುರಾಮ ಶಾಖೆ ಇಂದೆತ್ತ ನೇತೃತ್ವದ ನಡಪುನ ಶಿವನೆಡೆಗೆ ನಮ್ಮ ನಡೆ ಪಂಪುನ ಪಾದಯಾತ್ರೆದ ಈ ಕಾರ್ಯಕ್ರಮದ ಉದ್ಘಾಟನೆದ ವೇದಿಕೆ ಡುಪ್ಪುನ ಮಾತಾ ಹಿರಿಯರ್ನ ಕಿರಿಯರಿಗೆ ನಮಸ್ಕಾರ ಮತ್ತೊಂದು ವೇದಿಕೆದ ಎದುರುಡುಪ್ಪುನ ಮಾತಾ ಕಿರಿಯ ಅಪ್ಪನಕ್ಲೆ ಮತ ನಮಸ್ಕಾರ ಮತ್ತೊಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒಂದು ಭಾರತದಾದ್ಯಂತ ಅಲ್ಪಲ್ಪ ಶಾಖೆ ಮಂತೊಂದು ಹಿಂದೂ ಸಮಾಜದ ಜಾಗೃತಿ ಮಲ್ಪನ ಕೆಲಸ ಮಂತೊಂದುಂಟು. ಜತ ಪುಟ್ಟದನ ಉದ್ದೇಶದ ಬಂದಾಗ ಹಿಂದೂ ಸಮಾಜದ ಜಾಗೃತಿ ವಾರಿಕಿದ ಅಯೋಧ್ಯೆಡ್ ಶ್ರೀರಾಮ ಜನ್ಮ ಭೂಮಿ ಮುಕ್ತಿ ಹೋರಾಟದ ಸಕ್ರಿಯವಾದ ಭಾಗವಹಿಸದ ಆ ಸಮಯದ ಪುಟ್ಟದನಂಚಿನ ಬಜರಂಗ ದಳ ಹಿಂದೂ ಸಮಾಜದ ಸುರಕ್ಷೆ ಸೇವೆ ಬೊಕ್ಕ ಹಿಂದೂ ಸಮಾಜಕ್ಕೆ ಸಂಸ್ಕಾರ ಕಲ್ಪವನಂಚಿನ ಬೇಲೆನ್ ಮಂತೊಂದು ಸ್ವಾರ್ಥ ಇಜ್ಜಂದೆ ಸಂಘಟನೆ ಜವನಿರ ಪುರ ಬೆನೊಂದುಲ್ಲಿರು ಅಂಡ ಸಮುದ್ರ ಮತನ
ಸಂದರ್ಭಡ್ ಆ ಸಮುದ್ರ ಮತ್ತನ ಆಯ್ನಂಚಿನ ಸಂದರ್ಭಡ್ ಭಕ್ತನಂಚಿನ ವಿಷನ ಆ ರೀತಿ ಈಶ್ವರ ದೇವರು ಪರ್ದು ನೀಲಕಂಠೆ ವಿಷಕಂಠೆ ಪನ್ಪನ ಪುದರ್ ಪಡೆಗಂಡರ ಅವೇ ರೀತಿ ಬಜರಂಗ ದಳಲ ಹಿಂದೂ ಸಮಾಜದ ದಾದಲ ಅನ್ಯಾಯ ಬಂದ ತಕ್ಷಣ ಈಗ ಪ್ರತಿಕ್ರಿಯೆ ಕೊರ್ಪನಂಚಿನ ಇಂಚಿನ ಬಜರಂಗ ದಳ ಸಮಾಜದ ಅಕ್ಲನಂಜಿ ಅಕಲ್ ಮಂದಿರ ಬೇಲೆನ ಪುರಸ್ಕಾರ ಮಂತ್ರಿ ನಮ್ಮಲ್ಲಿ ಅವಜಿ ಸ್ಮರಣೆ ಉಪ್ಪಡು ಬಂದು ಈ ಪಾದಯಾತ್ರೆ 7ನೇ ವರ್ಷಕ್ಕೆ ಯಶಸ್ವಿಯಾದ ಪಾದಾರ್ಪಣೆ ಮಂತ್ರಿಂದ ಈ ಪಾದಯಾತ್ರೆ ಭಾಗವಹಿಸಿನ ಮಾತೆರಗಿಲ್ಲ ಹಿರಿಯಕ್ಕಲಿಗೆ ಆವಡು ಪಾದಯಾತ್ರೆ ಭಾಗವಹಿಸೋಣ ಭಕ್ತರಿಗೆ ಆವಡು ಮಹಾದೇವಿ ಎಡ್ಡೆ ಅನುಗ್ರಹ ಮಲ್ಪಡು ಒಂದು ವರ್ಷ ನಡಪಡು ಪನ್ನೊಂದು ಎರಡು ಪಾತ್ರವಂತವನ್ನೇ ಕುಂತವನ್ನೇ ಜೈ ಹಿಂದ್. ಇಂದಿನ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪರಶುರಾಮ ಶಾಖೆ ಫಜೀರ್ಪಾ ಅವರು ಇದರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಮುಂದಕ್ಕೆ ನಡೆಯಲಿರುವಂತಹ ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಕುಣಿತ ಭಜನೆಯಲ್ಲಿ ಸಹಕರಿಸುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗುರುಕುಲ ಬಾಲಗೋಕುಲ ಹರೇಕಳಪ್ಪ ಅವರು ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನಮಗೆ ಪಾದಯಾತ್ರೆಯಲ್ಲಿ ಸೌಂಡ್ ಲೈಟಿಂಗ್ ಹಾಗೂ ವಾಹನದ ವ್ಯವಸ್ಥೆಯನ್ನು ಮಾಡಿದಂತಹ ಪುಷ್ಪರಾಜ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಪಾದಯಾತ್ರೆಯಲ್ಲಿ ಪಾನೀಯ ವ್ಯವಸ್ಥೆಯನ್ನು ನೀಡುವಂತಹ ಎಲ್ಲ ಪ್ರಮುಖರಿಗೆ ಹಾಗೂ ಸಂಘಟನೆಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಪಾದಯಾತ್ರೆ ಮುಗಿದ ಬಳಿಕ ಅಲ್ಲಿಂದ ಹಿಂದಿರುಗಲು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಶೈಲೇಶ್ ಕೊತ್ತಪದವು ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನಮಗೆ ಸ್ಥಳಾವಕಾಶ ಹಾಗೂ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವಂತಹ ಗೋವನಿತಾಶ್ರಯ ಟ್ರಸ್ಟ್ ಪಜೀರು ಬೀಜಗುರಿ ಇದರ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಗೋಪಾಲಕೃಷ್ಣ ದೇವರಿಗೆ ಆರತಿ ನಡೆದು ಮುಂದಕ್ಕೆ ಪಾದಯಾತ್ರೆಯು ಪ್ರಾರಂಭಗೊಳ್ಳಲಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಮುಖರು ಹಾಗೂ ಇಲ್ಲಿರುವಂತಹ ಎಲ್ಲ ಹಿಂದೂ ಬಾಂಧವರು ಶ್ರೀಕೃಷ್ಣ ಮಂದಿರದ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಶಿಖಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ಶಿಖಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಹೊಗಳುವೆ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಹೊಗಳುವೆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ
ಬಂದಿತಮ್ಮ ಆನೆ ಬಂದಿತಮ್ಮ ಮಡಿ ಆನೆ ಬಂದಿತಮ್ಮ ತೊಳಗಿರೆ ತೊಳಗಿರೆ ಪರಬ್ರಹ್ಮ ಬಲಿ ಸರಪಣಿ ಕಡಕೊಂಡು ಬಂದಮ್ಮ ತೊಳಗಿರೆ ತೊಳಗಿರೆ ಪರಬ್ರಹ್ಮ ಬಲು ಸರಪಣಿ ಕಡಕೊಂಡು ಬಂದಮ್ಮ ಹೊಟ್ಟಿಗೆ ಬಂದಿತಮ್ಮ ಆನೆ ಬಂದಿತಮ್ಮ ಮಡಿ ಆನೆ ಬಂದಿತಮ್ಮ ಕಪಟನ ಕಗದ ಮರಿಯಾನೆ ಅಪಟನ ಕಗದ ಮರಿಯಾನೆ ವಿಗಡದ ವಿಯಲಿ ನಿಂತಾನೆ ಅಪಟನ ಕಗದಿಯ ಮುರಿಯಾನೆ ಅಪಟನ ಕಗದಿಯ ಮುರಿಯಾನೆ ಅಪಟ ನಾಟಕದಿಂದ ಸೋದರ ಮಾವನ ಅಪಟ ನಾಟಕದಿಂದ ಸೋದರ ಮಾವನ ಕಡಗಳೆಂಬರೆ ಕೊಂದಾನೆ ಅಗಡೆಗಳೆಂದಲಿ ಕೊಡಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ Hare Krishna
ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ನಿತ್ಯ ಸಂತೃಪ್ತಿಗೆ ನೈವೇದ್ಯವೇಗೆ ನಿರ್ಲೇಪನಿಗೆ ಭಸ್ಮ ಚಂದನವೇಗೆ ವಾಸನರಹಿತಗೆ ಸಂಗಂಧವೇಗೆ ಜ್ಞಾನ ಪ್ರಕಾಶಕ್ಕೆ ದೀಪಗಳಿಗೆ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ನಿರುಪಮ ಆನಂದ ಕಾರಣ ವಿಶ್ವಕಾರಣ ದುರಿತಗ ಕಾರಣ ಸುಸ್ವಾದ ಕಿರಣ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಶಾಂತಿ